ಭೂಮಿ ದಾಖಲೆಗಳನ್ನು ನೀಡಲು ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಮೂಡುಬಿದ್ರೆ ಶಾಸಕರಾದ ಉಮಾನಾಥ್ ಕೋಟ್ಯಾನ್ರವರು ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭೂಮಿ ದಾಖಲೆಗಳ ವಿಳಂಬ ನೀತಿಯನ್ನು ಪ್ರಶ್ನಿಸಿದ ಶಾಸಕರು ಕೆಲಸ ಮಾಡಲು ಅಸಡ್ಡೆ ತೋರಿದ ಸಿಬ್ಬಂದಿಯನ್ನ ಕೂಡಲೇ ಆ ಸ್ಥಾನದಿಂದ ಬದಲಾಯಿಸುವಂತೆ ಸೂಚನೆ ನೀಡಿದ್ದಾರೆ. ನಾನು ಕೊಂಡೋಗಿ ಕೊಟ್ಟಿದ್ದೇನೆ. ನಾನು ಇವರ ಕೈಯಲ್ಲಿ ಕೊಟ್ಟಿದ್ದೇನೆ. ಈಗ ನಿಮ್ಮ ಹತ್ರ ನನ್ನ ಫೈಲ್ ಇಷ್ಟು ಉಂಟು ಸರ್. ಈಗ ಇಷ್ಟು ಮಾತ್ರ, ಬೇರೆ ಫೈಲ್ ಇಲ್ಲ. ಇದರಲ್ಲಿ ಯಾವ ವಿಲೇಜ್ ಯಾವುದು ವಿಲೇಜ್? ಇದು ನೆಲ್ಲಿಕಾರು ಸರ್. ನೆಲ್ಲಿಕಾರು ಯಾರ್ದು? ಯಾಕೆ ಏನು ಪ್ರಾಬ್ಲಮ್ ಇದೆ? ಏನಿಲ್ಲ ಸರ್, ನಾನೆಲ್ಲ ರೆಡಿ ಮಾಡಿದ್ದೇನೆ. ರೆಡಿ ಮಾಡಿ ಈಗ ಗೌರವೇಜ್ ನಾಳೆ ಹಾಕಿದ್ರು. ರೆಡಿ ಮಾಡಿದ್ರೆ ಕೊಡ್ಲಿಲ್ಲ ಟೇಬಲ್ ಗೆ ಒಂದು 2 ವರ್ಷ ಆಯ್ತು. ಅದೇ ಅಲ್ಲ ಸರ್, ಈಗ ನಾನು ಮತ್ತೆ ನಾಳೆ ಮತ್ತೆ ಅಂತ ಹೇಳ್ತಾರೆ. ಅಲ್ಲ, ನಾನು ಇಷ್ಟು ತನಕ ಟೇಬಲ್ಗೆ ಹೋಗ್ಲಿಲ್ಲ. ನನ್ನ ರಿಪೋರ್ಟ್ ಮತ್ತೆ ಹಸಿನ ಅಂತ ಹೇಳೋದು ಕೂಡ ಆಗಿನೇ ಆಗಿದೆ. ಇಷ್ಟು ತನಕ ಟೇಬಲ್ಗೆ ಹೋಗ್ಲಿಲ್ಲ. ಎಲ್ಲ ರಿಪೋರ್ಟ್ ಸರ್ಗೆ ಇಟ್ಟಿದ್ದೇನೆ. ನಾನು ವಾಪಸ್ ತಂದಿದ್ದೇನೆ ಸರ್. ಒಳಗೆ ಇಟ್ಟು ಮತ್ತೆ ನಾವು ಮಿಸ್ ಆದ್ರೆ ನಾವೆಂತ ಮಾಡ್ತೀವಿ? ನಮ್ಮನ್ನು ಕರೀತೇನೆ. ನೋಡಿ ಇಲ್ಲಿ ನಾನೆಲ್ಲ ರೆಡಿ ಮಾಡಿದ್ದೇನೆ. ನೀವು ರೆಡಿ ಮಾಡಿ ಇಡುವ ಅಗತ್ಯ ಏನು? ರೆಡಿ ಮಾಡಿ ಸೀದಾ ತಹಶೀಲ್ದಾರ್ ಟೇಬಲ್ಗೆ ಹೋಗ್ಬೇಕಾದ್ರೆ ಇದು ನೋಡಿ ಇದ್ಯಾವುದು